ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2025 ಜನವರಿ 17 16 ತಾರೀಕು ಮುಟ್ಟ ಸೌತ್ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕುಡ್ಲದ ಮಂಗಳ ಸ್ಟೇಡಿಯಂ ಅಟ್ಟಣೆ ಮಲ್ತದ ಪಂಡದ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಶೆಟ್ಟರ್ ತೆರಿಪಾದಿರು. ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 2025 ಇಸವಿ ಜನವರಿ 10 ತಾರೀಕರ್ದು 16 ತಾರೀಕು ಮುಟ್ಟ ಸೌತ್ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕುಡ್ಲದ ಮಂಗಳ ಕ್ರೀಡಾಂಗಣದ ನಡಪೆರ ಉಂಡು ಪಂಡದ ಸುದ್ದಿಗೋಷ್ಠಿ ತೆರಿಪಾಯಿನ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಶೆಟ್ಟಿ ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ ಸೇರ್ನಂಚ ದೇಶ ವಿದೇಶಲಿರ್ದು 85 ವರ್ಷವುಲಾಯ್ದ ಸುಮಾರು 2,000 ಹೆಚ್ಚ ಕ್ರೀಡಾಪಟುಲು ಪಾಲ್ಪಡೆಪ್ಪಿನ ನಿರೀಕ್ಷೆ ಉಂಡು. ಕ್ರೀಡಾಕೂಟದ ತಯಾರಿ, ಮೇಲ್ವಿಚಾರಣೆ, ನಿರ್ವಹಣೆನು ಸಂಘದ ಗೌರವಾಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರು ಮಲ್ಪೆರವುಲ್ಲೇರು. ಸಂಘದ ಅಧ್ಯಕ್ಷರು ಸುರೇಂದ್ರ ಶೆಟ್ಟರಿನ ಮಾರ್ಗದರ್ಶನ ಬೊಕ್ಕ ಸೂಚನೆದಂಚ ಚಾಂಪಿಯನ್ಶಿಪ್ ನಡಪೆರ ಉಂಡು. ಪಿದೈ ರಾಜ್ಯದ ಕ್ರೀಡಾಪಟುಲೆಗೂ ಉಚಿತ ಇಲ್ಲು ಬೊಕ್ಕ ಮಾತಾ ಉಪಹಾರ ಮಧ್ಯಾಹ್ನದ ವನಸ್ಥ ವ್ಯವಸ್ಥೆ ಮಲ್ಪ ಪಂಡದ ತೆರಿಪಾಯಿರು. ಮ್ಯಾನೇಜರ್ ಆಗಿ ಆಲ್ ಓವರ್ ಇಂಡಿಯಾಕ್ಕೆ ಇನ್ವಿಟೇಷನ್ ಇಂಟರ್ನ್ಯಾಷನಲ್ ಮೀಟಿಂಗ್ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲರದೊಂದು ಬೈಕ್ ಇತ್ತು, ಸರ್ ನಮಗೆ ಏಷ್ಯನ್ ಮೀಟ್ ಹೋಗಬೇಕಾದ್ರೆ 1.5 ಲಕ್ಷ 2 ಲಕ್ಷ ಖರ್ಚಿದೆ, ಏನಾದರೂ ಇದಕ್ಕೆ ಒಂದು ಮೀಡಿಯಾ ಏನಾದರೂ ಮಿಡ್ಲಲ್ಲಿ ಏನಾದರೂ ಬೇಕಂತ ಹೇಳುವಾಗ ಕಳೆದ ವರ್ಷ ನಾನು ಮಲೇಷ್ಯಾದಲ್ಲಿ ಏಷ್ಯನ್ ಸೆಕ್ರೆಟರಿ ಹತ್ರ ಮಾತಾಡೋ ವೈ ಕಾಂಟ್ ಯು ಅರೇಂಜ್ ಸೌತ್ ಏಷ್ಯಾ ಮೀಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಸೊ ಇಮಿಡಿಯೇಟ್ಲಿ ನಾನು ಅದು ಚಾಲೆಂಜನ್ನು ತಗೊಂಡೆ. ಎಲ್ಲರ ಹತ್ರ ಸಹ ವಿನಿಮಯ ಮಾಡಿಕೊಂಡಿರುವಾಗ ಎಲ್ಲ ನಿಯರ್ ಬೈ ಸ್ಟೇಟ್ಸ್, ನಮ್ಮ ಮೇಜರ್ ಇರೋದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಸಪೋರ್ಟ್ ಇರೋದು. ಯಾವುದಕ್ಕೆ ಅಥ್ಲೆಟ್ಸ್, ನೀವು ಅಥ್ಲೆಟ್ಸ್ ಫೀಲ್ಡಲ್ಲಿ ನೋಡಬೇಕಾದ್ರೆ ಸೌತ್ ಇಂಡಿಯಾದವರು ಸ್ಪಿಂಟರ್ಸ್, ಜಂಪರ್ಸ್ ಇಲ್ಲೇ ಇರೋದು, ಥ್ರೋವರ್ಸ್ ಮಾತ್ರ ನಮಗೆ ನಾರ್ತ್ ಇಂಡಿಯಾದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಸೊ ಎಲ್ಲರೂ ಹೇಳಿದರು, ಸರ್ ನೀವು ಮಾಡಿ ಸರ್, ನಿಮ್ಮ ಲೊಕೇಶನಿಗೆ ನಾವು ಎಲ್ಲಿದ್ದರೂ ಬರ್ತೇವೆ. ಇಟ್ ಮೇ ಹಾರ್ಡ್ಲಿ ನೀಡ್ ಓನ್ಲಿ 30,000, ಅದಕ್ಕಿಂತ ಜಾಸ್ತಿ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ತಿರುಗಿದ್ರೆ ಸಹ ಅಷ್ಟು ಖರ್ಚಾಗಲಿಕ್ಕಿಲ್ಲ ಎನ್ನುವ ಉದ್ದೇಶ ಮಾಡಿದರು. ಸೊ ನಾವು ಅದಕ್ಕೆ ಡಿಸೈಡ್ ಮಾಡಿ 30 ವರ್ಷದ ಮೇಲ್ಪಟ್ಟ ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಿದೆ. ಪ್ರತಿ 5 ವರ್ಷಕ್ಕೆ 30ರಿಂದ 34, 35ರಿಂದ 39 ಹೀಗೆ 85 ವರ್ಷ ವಯೋಮಿತಿಯವರೆಗೆ ಅವಕಾಶಗಳನ್ನು ನೀಡಿದ್ದೇವೆ. ಒಂದು ಕ್ರೀಡಾಪಟುವಿಗೆ 4 ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಚಾನ್ಸಸ್ ಇದೆ. ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ, ಉಪಾಧ್ಯಕ್ಷರು ಜಿ ಗೌರಿಶಂಕರ್, ಖಜಾಂಚಿ ಕೆ ಸುರೇಂದ್ರ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಸೌತ್ ಇಂಡಿಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಒಂದು ಕ್ರೀಡಾಕೂಟವನ್ನು ಒಂದು ಸೌತ್ ಏಷ್ಯಾ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಈ ಅಸೋಸಿಯೇಷನ್ ಕಳೆದ ವರ್ಷ ಉಡುಪಿಯಲ್ಲಿ ಒಂದು ಸೌತ್ ಇಂಡಿಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ. ಸುಮಾರು 800ಕ್ಕೂ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಅದೇ ರೀತಿ ಸೌತ್ ಏಷ್ಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಬೇಕಂತಕ್ಕಂಥ ನಮ್ಮ ಒಂದು ಸಂಸ್ಥೆ ನಾವು ಆಯೋಜಿಸಿದಾಗ ಅದಕ್ಕೆ ಪೂರ್ವ ತಯಾರಿಯಾಗಿ ಕ್ರೀಡಾಂಗಣ ಅಗತ್ಯ ಇತ್ತು. ಅಂಥ ಸಮಯದಲ್ಲಿ ನಮಗೆ ಮಂಗಳೂರು ಸೂಕ್ತ ಅಂತ ನಾವು ನಿರ್ಧರಿಸಿಕೊಂಡು ಇದರ ಬಗ್ಗೆ ನಾವು ಇದಕ್ಕೊಂದು ಸೂಕ್ತವಾದ ಗೌರವ ಅಧ್ಯಕ್ಷರು ಬೇಕು, ನಮಗೆ ಸಹಕಾರ ಬೇಕು ಅಂತ ಹೇಳಿದಾಗ ನಾವು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಐವನ್ ಡಿಸೋಜನ್ನು ನಾವು ಕೇಳಿಕೊಂಡಾಗ ಅವರು ಬಹಳ ಮುಕ್ತ ಮನಸ್ಸಿಂದ ಈ ಕ್ರೀಡಾಕೂಟಕ್ಕೆ ತಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಈಗಾಗಲೇ ನಾವು ಪೂರ್ವ ತಯಾರಿಗಳ ಹಲವಾರು ಸಭೆಗಳನ್ನು ಮಾಡಿದಾಗ ಅವರೇ ಸ್ವತಃ ನಿಂತ್ಕೊಂಡು ಈ ಕ್ರೀಡಾಕೂಟವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು, ಈ ಕ್ರೀಡಾಕೂಟಕ್ಕೆ ಏನೇನು ಅಗತ್ಯತೆ ಇದೆ, ಯಾವುದೇ ರೀತಿಯ ಸಂಪನ್ಮೂಲ ಬೇಕು, ಎಲ್ಲವನ್ನು ನಾನು ತಮ್ಮೊಟ್ಟಿಗೆ ಇದ್ದೇನೆ, ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತಕ್ಕಂಥ ನಮಗೆ ಸಹಕಾರನ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ನಮಗೆ ಸಹಕಾರಗಳು ಬೇಕು. ಇದನ್ನು ಈಗ ನಮ್ಮ ಅಸೋಸಿಯೇಷನ್ ಇರತಕ್ಕಂಥ ಕಾರ್ಯದರ್ಶಿ ಉದಯ್ ಕುಮಾರ್ ಶೆಟ್ಟಿ ಇರ್ಬೋದು, ಅವರ ನಮ್ಮೆಲ್ಲ ತಂಡಗಳು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈಗ ಇದಕ್ಕೆ ಪೂರ್ವ ತಯಾರಿಯಾಗಿ ನಾವು ಈಗಾಗಲೇ ಸುಮಾರು ಇದಕ್ಕೆ 2,000 ಕ್ರೀಡಾಪಟುಗಳ ನಿರೀಕ್ಷೆ ಇದೆ ಬರುವುದನ್ನು. ಆ್ಯಕ್ಚುಲಿ ಶ್ರೀಲಂಕನ್ನೇ ಸುಮಾರು 200ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಬರುವ ಸಾಧ್ಯತೆ ಇದೆ. ಅದೇ ರೀತಿ ನಮ್ಮ ಬಾಂಗ್ಲಾದೇಶ ಇರ್ಬೋದು, ಅದೇ ನೇಪಾಲ್, ಭೂತಾನ್, ಬೇರೆ ಬೇರೆ ದೇಶಗಳಿಂದ ಈ ಕ್ರೀಡಾಕೂಟ ಬರಲಿಕ್ಕಿದ್ದಾರೆ. ಆದ್ದರಿಂದ ಈ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರನೂ ಬೇಕು ನಮಗೆ. ಯಾಕಂದರೆ ಇದು ಜನವರಿ 10ರಿಂದ 13 ತಾರೀಕು 2025 ಜನವರಿ 10ರಿಂದ 10, 11, 12 3 ದಿನಗಳ ಕ್ರೀಡಾಕೂಟ ನಡೆಯಲಿಕ್ಕೆ ಇದೆ. ಈ ಕ್ರೀಡಾಕೂಟ ನಮ್ಮೆಲ್ಲ ಸಹಕಾರ ಬೇಕಂತ ಹೇಳ್ತಾ ಇದ್ದೇನೆ.